ಮಂಗಳೂರಿನ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಕನ್ನಡ ರಾಜ್ಯೋತ್ಸವದಂದು ತೀರಾ ಕಷ್ಟದಲ್ಲಿರುವ ಕನ್ನಡ ಶಾಲೆಯೊಂದಕ್ಕೆ ಮಕ್ಕಳ ದಿನಾಚರಣೆಯ ದಿನ ಗುರುವಾರ 43,000 ರೂಪಾಯಿಗಳನ್ನು ನೀಡುವ ಮೂಲಕ ಶಾಲೆಯ ಬೆಳವಣಿಗೆಗೆ ಶ್ರಮಿಸಿದ ಕನ್ನಡಕ ಶಾಲೆಯು ಒಂದು ಸಮಯದಲ್ಲಿ ವೈಭವಯುತವಾಗಿ 106 ಮಕ್ಕಳೊಂದಿಗೆ ನಡನಳಿಸ್ತಾ ಇತ್ತು. ಹಲವಾರು ವರ್ಷಗಳ ಗತ ಇತಿಹಾಸವನ್ನು ಹೊಂದಿರುವ ಈ ಕನ್ನಡ ಶಾಲೆ ಇತ್ತೀಚಿನ ದಿನಗಳ ಆಂಗ್ಲ ವ್ಯಾಮೋಹ ಹಾಗೂ ಸರ್ಕಾರಿ ಸವಲತ್ತು ಸಿಗುವ ಶಾಲೆಯ ಪರಿಣಾಮದಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಾ 36ಕ್ಕೆ ತಲುಪಿತ್ತು. 3 ಗೌರವ ಶಿಕ್ಷಕರಿಗೆ ಸಂಬಳ ಕೊಡಲು ಪರದಾಡುವ ಪರಿಸ್ಥಿತಿಯನ್ನರಿತ ಎಂ ಫ್ರೆಂಡ್ಸ್ ಟ್ರಸ್ಟ್ ಕಾನತಡ್ಕ ಕನ್ನಡ ಶಾಲೆಗೆ ಸದಸ್ಯರಿಂದ ರಾಜ್ಯೋತ್ಸವಕ್ಕೆ ಹಣವನ್ನು ಸಂಗ್ರಹಿಸಿ ಅದನ್ನು ಶಾಲೆಗೆ ತೆರಳಿ ಹಸ್ತಾಂತರಿಸಿತು. ಎಂ ಫ್ರೆಂಡ್ಸ್ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಜಿ ಗೋಲ್ಟಮಜಲು ಶುಭ ಹಾರೈಸಿದರು. ಈ ಒಂದು ಏನು ಇವತ್ತು ನಾವು ನಿಮಗೆ ಸಹಾಯ ಮಾಡಿದ್ದೇವೆ ಅದ ಈ ಮಕ್ಕಳ ಏನು ವಿದ್ಯಾಭ್ಯಾಸಕ್ಕೆ ಅಥವಾ ನಿಮ್ಮ ಈ ಶಾಲೆಗೆ ಬೇಕಾದ ವೆಚ್ಚಕ್ಕೆ ಅದನ್ನು ಉಪಯೋಗಿಸಿ. ಎಂ ಫ್ರೆಂಡ್ಸ್ ನಿಮ್ಮೊಂದಿಗೆ ಸದಾ ಇದೆ. ಇವರು ಇಬ್ರು ಗಣ್ಯರು ಇರುವಂತಹ ಈ ಶಾಲೆ ಖಂಡಿತ ಇದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ಬೇಕಾದಷ್ಟು ಸ್ಥಳ ಇದೆ. ಬರುವಾಗ ಹೇಳ್ತಾ ಇದ್ರು ಎಷ್ಟು 2 ಎಕರೆ ಇದೆ, ಏನ್ ಬೇಕಾದ್ರೂ ಮಾಡಬಹುದು ಇಲ್ಲಿ. ಹಾಗಾಗಿ ಈ ಶಾಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ. ಮಕ್ಕಳು ನಮ್ಮ ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು, ನಾವೆಲ್ಲ ಕನ್ನಡ ಶಾಲೆಯಲ್ಲೇ ಕಲ್ತವರು, ಹೆಚ್ಚು ಉತ್ತಮ ವಿದ್ಯಾರ್ಥಿಗಳಾಗಿ ಮೂಡಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ವಿವಿಧ ಆಟೋಟ ಸ್ಪರ್ಧೆಗಳ ಬಹುಮಾನಗಳನ್ನು ಇದೇ ಸಂದರ್ಭ ವಿತರಿಸಲಾಯಿತು. ಪ್ರಧಾನ ಕಾರ್ಯದರ್ಶಿ ರಶೀದ್ ವಿಟ್ಲ, ಕೋಶಾಧಿಕಾರಿ ಅಬುಬಕ್ಕರ್ ನೋಟರಿ ವಿಟ್ಲ, ಸದಸ್ಯರಾದ ಹನೀಫ್ ಕುದ್ದು ಪದವು, ಟಿಕೆ ಮೊಹಮ್ಮದ್ ಟೋಪ್ಕೋ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.